ಹಚ್ಚ ಹಸಿರಿನ ಕಾನನದ ನಡುವೆ ಇದೀಗ ಪ್ರವಾಸಿಗರನ್ನ ತನ್ನ ಜಲಧಾರಿಯ ಶಬ್ದದ ಮೂಲಕ ಎರ್ಮಾಯಿ ಜಲಪಾತ ಕೈಬೀಸಿ ಕರೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಪಟ್ಟಣದಿಂದ ಚಾರ್ಮಾಡಿ ಕೊಟ್ಟಿಗೆಹಾರ ರಸ್ತೆಯಲ್ಲಿ ಗಿರಿಯ ತಾಲೂಕಿನ ದಿಡುಪೆ ಸಮೀಪ ಹರಿಯುವ ಜಲಪಾತವೇ ಎರ್ಮಾಯಿ ಜಲಪಾತ. ದಿಡುಪೆಯ ದಾರಿಯಲ್ಲಿ ಸಾಗಿ ಮುಂದಕ್ಕೆ ಹೋದಾಗ ಸುಮಾರು 80 ಅಡಿ ಎತ್ತರದ ದುಮ್ಮಕ್ಕಿ ಹರಿಯುವ ಈ ಜಲಪಾತ ಕಾಣಸಿಗುತ್ತೆ. ಇನ್ನು ದಟ್ಟ ಕಾಡಿನ ನಡುವೆ ಇರುವ ಕವಲು ದಾರಿಯಲ್ಲಿ ಹೆಜ್ಜೆ ಹಾಕಿ ಮರದ ಸೇತುವೆಗಳನ್ನು ದಾಟುತ್ತಾ ಅದೆಷ್ಟೋ ಪ್ರವಾಸಿಗರು ಇತ್ತ ಹೆಜ್ಜೆ ಹಾಕ್ತಾರೆ. ಎರ್ಮಾಯಿ ಜಲಪಾತದ ಉಗಮದ ಬಗ್ಗೆ ಕತೆ ಇದೆ. ಈ ಹಿಂದೆ 7 ಹಳ್ಳ ಎಂಬ ಸ್ಥಳವಿತ್ತು. ಅದು ಎರ್ಮಾಯಿ ಜಲಪಾತದ ಉಗಮ ಸ್ಥಾನ. ಹಿಂದಿನ ಕಾಲದಲ್ಲಿ 7 ಮಂದಿ ಯುವಕರು ಗದ್ದೆ ಕೆಲಸ ಮಾಡಿ ಉಳುಮೆಯ ಎತ್ತುಗಳನ್ನ ಈ ಜಲಪಾತದಲ್ಲಿ ನಿತ್ಯ ತೊಳೆಯುತ್ತಿದ್ರು. ಒಂದು ದಿನ ಇದ್ದಕ್ಕಿದ್ದಂತೆ ಆ ಎತ್ತುಗಳು ಇಲ್ಲಿಂದ ಮಾಯವಾಯಿತು. ತುಳು ಭಾಷೆಯಲ್ಲಿ ಎತ್ತಿಗೆ ಎರು ಎಂದು ಕರೆಯುವುದರಿಂದ ಈ ಸ್ಥಳದಲ್ಲಿ ಎತ್ತುಗಳು ಮಾಯವಾದ ಕಾರಣದಿಂದ ಎರು ಮಾಯ ಎಂದು ಜನರು ಕರೆಯುತ್ತಿದ್ದು, ಕ್ರಮೇಣ ಜನರ ಬಾಯಿಯ ಮಾತಿನಲ್ಲಿ ಎರುಮಾಯ ಸ್ಥಳವು ಎರ್ಮಾಯಿ ಎಂದು ಕರೆಯಲ್ಪಟ್ಟಿತು ಅನ್ನೋದು ಎರ್ಮಾಯಿ ಜಲಪಾತದ ಹಿಂದಿನ ಕತೆ. ಇನ್ನು ಕೊರೋನಾದಿಂದ ಕಂಗೆಟ್ಟ ಪ್ರವಾಸಿಗರು ಇತ್ತ ಹೆಜ್ಜೆ ಹಾಕಿ ಪ್ರಕೃತಿಯ ಸೌಂದರ್ಯವನ್ನ ಸವಿಯಲು ಸಂಭ್ರಮಿಸುತ್ತಿದ್ದಾರೆ.